ಕಾರ್ಕಳದಿಂದ ಮಾತಾಡಿ ನೀವು ಇದು RPC ಮ್ಯಾನೇಜ್ಮೆಂಟ್ ಇವೆಂಟ್ ಮ್ಯಾನೇಜ್ ಮಾಡ್ತಿದ್ದೀರಾ ಮೇಡಮ್ ನೀವು? ಇಲ್ಲ ಸರ್. ಪ್ರತಿಜ್ಞೆ ಅವ್ರು ನಿಮ್ಮ ಹೆಸರು ಹೇಳಿದ್ರು? ಗೊತ್ತಿಲ್ಲ, ನಾನು ಮಾಡಲಿಲ್ಲ. ಪ್ರತಿಜ್ಞೆ ಅವ್ರು ನಿಮಗೆ ಗುರ್ತಾ ಇಲ್ವಾ? ಪ್ರತಿಜ್ಞೆ ನನಗೆ ಗೊತ್ತಿಲ್ಲ ಸರ್. ನೀವು ಎಲ್ಲಿಂದ ಮಾತಾಡ್ತಿರೋದು? ನಾನು ಬೆಳ್ತಂಗಡಿ. ಅವರು ಬೆಳ್ತಂಗಡಿ ಅವರಲ್ಲ, ಉಜಿರೆ ಅವರಲ್ಲ ಪ್ರತಿಜ್ಞಾ? ಹಾಂ, ಆಗಿರ್ಬೋದು. ನೀವು ಅಡ್ಡಿಯಾರಿಗೆ ಪೇಮೆಂಟ್ ಮಾಡಿದ್ದೀರಾ? ಅಡ್ವಾನ್ಸ್ ಪೇಮೆಂಟ್ ನೀವು ಮಾಡಿದ್ದಾ? ಅಲ್ಲ ಸರ್. ಎಲ್ಲ ನಿಮ್ಮ ಹೆಸರು ಹೇಳ್ತೀರಾ ಮೇಡಮ್, ಸುಧಾ ಅಂತೇಳಿ? ಅಲ್ಲಿ ಹೋಗಿ ಕೇಳಿ ಯಾರು ಸುಧಾ, ನನ್ನದೇನಾದ್ರೂ ಇದ್ರೆ ಅಲ್ಲಿ ಕೇಳಿ ಸರ್. ಇದ್ರೆ ಬೇಡ. ಅಲ್ಲ ಇದ್ರೆ ಅಲ್ಲ ನಾವು ನಿಮ್ಮ ಹತ್ರ ಕೇಳ್ತೇವೆ, ನಾವು ಅದು ಕೇಳ್ತೇವೆ ಬಿಡಿ, ಸೆಕೆಂಡರಿ ಕೇಳುದು ಬಿಡುದು ನಾವು ಮಾಡ್ತೇವೆ. ಅದು ಯಾಕೆ ಗೊತ್ತಾ, ನಾವೀಗ ಏನು ಗೊತ್ತಾ, ನಮ್ದೀಗ ಹಣ ಹೋಗಿದೆ ಮೇಡಮ್ ಇಲ್ಲಿ ಒಂದು. ಒಂದು ನಿಮಿಷ ಮೇಡಮ್, ಒಂದು ನಿಮಿಷ, ರ್ಯಾಶ್ ಆಗಿ ಮಾತಾಡಬೇಡಿ, ನಾನು ಆರಾಮಲ್ಲಿ ಮಾತಾಡ್ತೀನಿ. ರ್ಯಾಶ್ ಅಲ್ಲ ಸರ್, ನಿಮಗೆ ಗೊತ್ತಿಲ್ಲ ಮೊನ್ನೆಯಿಂದ ನಾನು ಎಷ್ಟು ಕಾಲ್ ರಿಸೀವ್ ಮಾಡ್ತಾ ಇದ್ದೇನೆ ಅಂತ. ಈವೆಂಟ್ ಮ್ಯಾನೇಜ್ಮೆಂಟ್ ನಾನು ಯಾವ್ದು ತಕೊಳ್ಳಿಲ್ಲ, ಹಾಲ್ ಬುಕ್ಕಿಂಗ್ ಮಾತ್ರ ನಾನು ತಗೊಂಡು, ಅದು ಸಹ ನಾನು ಹಾಲ್ ಬುಕ್ ಮಾಡಿ. ಹಾಲ್ ಬುಕ್ಕಿಂಗ್ ನಿಮ್ಗೆ ಯಾರು ಕೊಟ್ಟಿದ್ದು? ನಿಮಗೆ ನಮಗೆ ಬೇರೆ ಏಜೆನ್ಸಿ ಅವ್ರು ಕೊಟ್ಟಿದ್ರು, ನಾನು ಅದನ್ನ ಬೇರೆಯವರಿಗೆ ಕೊಟ್ಟಿದ್ದೆ. ಯಾರು ಏಜೆನ್ಸಿ ಯಾವ್ದು? ಅದು ಉಪ್ಪಿನಂಗಡಿ ಏಜೆನ್ಸಿ ಅವ್ರು ಕೊಟ್ಟದ್ದು ನಂಗೆ. ಅವರಿಗೆ ಅವ್ರದ್ದು ನಂಬರ್ ಕೊಡ್ಬೋದಾ ನನಗೆ? ಅವ್ರದ್ದು ನಂಬರ್ ನನ್ನ ಹತ್ರ ಇಲ್ಲ ಸರ್, ಅವ್ರು ವಾಟ್ಸಪ್ ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ತಾರೆ. ವಾಟ್ಸಪ್ ಕಾಂಟ್ಯಾಕ್ಟ್ ಅದೇ ನಂಬರ್ ಕೊಡಿ ಅಲ್ಲ. ಅದು ಅದ್ರಲ್ಲಿ ಗ್ರೂಪ್ ಅಲ್ಲಿ ಇರ್ತಾರೆ, ಅವ್ರ ಹತ್ರ ಕೇಳಿ, ಪ್ರತಿಜ್ಞೆ ಅವ್ರ ಹತ್ರ. ಯಾಕಂದ್ರೆ ಪ್ರತಿಜ್ಞೆನವರ ಲಿಂಕ್ ಅಲ್ಲೇ ಅವರ ಉಪ್ಪಿನಂಗಡಿ ಅವರು. ನಾನು ನಿಮ್ಗೆ ಪ್ರತಿಜ್ಞೆ ಅವ್ರ ಕಾಲ್ ಕನೆಕ್ಟ್ ಮಾಡ್ಲಾ? ಪ್ರತಿಜ್ಞೆ ಅವ್ರ ಹತ್ರ ನಾನು ಇಷ್ಟು ತನಕ ಮಾತಾಡಲಿಲ್ಲ ಸರ್. ಈಗ ಮಾತಾಡ್ಲಿಲ್ಲ, ಈಗ ಅವ್ರು ನಿಮ್ಮ ಹೆಸರು ಹೇಳಿದಾರೆ ಅದಕ್ಕೆ ಮಾತಾಡಿ. ನನ್ನ ಹೆಸರು ಹೇಳಿದ್ರೆ ನಾನು ಅವರಲ್ಲ ಮೇನ್ ಇರುದು, ಮೇನ್ ಅವರು ನೀವು ಮೇನ್ ಅಂತ ಹೇಳ್ತೀರಾ ಮೇಡಮ್? ಯಾರು ಹೇಳಿದ್ದು? ಪ್ರತಿಜ್ಞೆ ಅವರ ಲಿಂಕ್ ಅಲ್ಲೇ ನಾವು ಸೇರಿದ್ದು, ಅಕ್ಷತಾ ಫಸ್ಟ್ ಸೇರಿದ್ದು. ಆಮೇಲೆ ಅಕ್ಷದವ್ರು ಬ್ಲಾಕ್ ಮಾಡಿದ ನಂಬರ್, ಕಾಲ್ ರಿಸೀವ್ ಮಾಡ್ಲಿಲ್ಲ, ನಂಬರ್ ಬ್ಲಾಕ್ ಮಾಡಿದ್ರು. ಅದು ಮಾಡ್ತಾರೆ ಅವ್ರು ಹಾಗೆ ಬ್ಲಾಕ್ ಮಾಡುದು. ಅವ್ರು ನಮ್ಮ ಹೆಸರು ಹೇಳಿದ್ದಾರೆ ಎಲ್ಲರಿಗೆ ಸಹ. ಅಲ್ಲ ಪ್ರತಿಜ್ಞೆ ಹೇಳಿದ್ದು ನಿಮ್ಮ ಹೆಸರು, ನೀವು ಕೊಟ್ಟಿದ್ದು, ನೀವು ಇವೆಂಟ್ ಮ್ಯಾನೇಜ್ಮೆಂಟ್ ನೀವು ಮಾಡಿದಂತಲ್ಲ? ಅದು ಇವೆಂಟ್ ಮ್ಯಾನೇಜ್ಮೆಂಟ್ ನಾವಲ್ಲ ಸರ್, ನಮಗೆ ಜಸ್ಟ್ ಹಾಲ್ ಬುಕ್ ಮಾಡ್ಲಿಕ್ಕೆ ಹೇಳಿದ್ರು, ಅದನ್ನು ನಾನು ಸಹ ಹಾಲ್ ಬುಕ್ ಮಾಡಿ ಬೇರೆಯವರಿಗೆ ಕೊಟ್ಟಿದ್ದೆ. ನಾನು ಹಾಲ್ ಬುಕ್ ಮಾಡ್ಲಿಕ್ಕೆ ಅದವ್ರು ಮಾಡಿದ್ದಾರೆ. ನಾನು ಬೇಕಿದ್ರೆ ನಿಮ್ಮ ನಂಬರ್ ಅವರಿಗೆ ಸೆಂಡ್ ಮಾಡ್ತೇನೆ, ಅವ್ರು ನಿಮ್ಗೆ ಕಾಲ್ ಮಾಡಿದ್ರೆ ಮಾತಾಡಿ. ಓಕೆ. ಮತ್ತೊಂದು ಏನು ಗೊತ್ತಾ, ನಿಮ್ಗೆ ಸ್ಯಾಲ್ರಿ ಎಷ್ಟು ಬರ್ತಾ ಇತ್ತು? ಯಾರಿಗೆ? ನನಗೆ 30,000 ಬರ್ತಾ ಇತ್ತು ಸರ್. ಓಕೆ, ಅಂದ್ರೆ ನೀವು ಇವ್ರ ಪ್ರತಿಜ್ಞೆಗಿಂತ ನೀವು ಜೂನಿಯರ್? ಹೌದು. ನಾವು ಅಂದ್ರೆ ಸರ್ ಪ್ರತಿಜ್ಞೆ ಅಲ್ಲ ಫಸ್ಟ್ ಸರ್, ನಾವು ಲಾಸ್ಟ್ಗೆ ಸೇರಿರುವಂತ. ಪ್ರತಿಜ್ಞೆ ನಿಮ್ಮ ಹೆಸರು ಯಾಕೆ ಹೇಳಿದ್ರು ಅವರು? ಅದೇ ಮೊನ್ನೆಯಿಂದ ಅವ್ರು ನಮ್ಮ ಹೆಸರೇ ಹೇಳ್ತಿದ್ದಾರೆ. ಒಂದು ನಿಮಿಷ ಮೇಡಮ್, ನಾನಿಲ್ಲಿ ನನ್ನ ಸೀನಿಯರ್ ರೇಖಾ ಅಂತಿದ್ದಾರೆ, ಅವ್ನು ಕನೆಕ್ಟ್ ಮಾಡ್ತೀನಿ. ಅವರು ನಿಮ್ಮ ಹತ್ರ ಇದೆ, ಅವ್ರಿಗೆ ಹೇಳ್ತಾರೆ, ಮಾತಾಡಿ ಸ್ವಲ್ಪ. ಅವ್ರು ಯಾರ ಹತ್ರ ಅಲ್ಲ ಮೇಡಮ್, ಅಲ್ಲ ನಿಮ್ಗೆ ಒಂದು ನಿಮಿಷ ಕೇಳಿ ಮೇಡಮ್, ನಾನು ಮಾತಾಡಿ ಕೇಳಿ. ಒಂದು ನಿಮಿಷ ಸರ್, ನಾನು ಸಹ ಮಾತಾಡ್ತಾ, ಒಂದು ನಿಮಿಷ. ನಾನು ಸಮಾಧಾನವಾಗಿಯೇ ಮಾತಾಡುದು, ಎಲ್ಲರ ಹತ್ರ ಮೊನ್ನೆ ಸಮಾಧಾನವಾಗಿಯೇ ಮಾತಾಡ್ತಾ ಇದ್ದೇನೆ. ನಾನು ಸುಮ್ಮನೆ ಯಾರಿಗೆ ಸಹ ಹೇಳಿ ಅಥವಾ ಜಾಯ್ನ್ ಆಗಿ ನಿಮಗೆ ಇಷ್ಟು ಸಿಗ್ತದೆ ಅಂತ ಹೇಳಿ ಯಾರಿಗೆ ಸಹ ಜಾಯ್ನ್ ಮಾಡಿ, ನಾನು ನನ್ನ ಫ್ಯಾಮಿಲಿ ಅವರನ್ನು, ನನ್ನ ಫ್ರೆಂಡ್ಸ್ ಮಾತ್ರ ಜಾಯ್ನ್ ಮಾಡಿರುವಂತ. ಅಂಡ್ ನಾನು ನವೆಂಬರ್ ಎಂಡ್ ಆಗ್ಬೇಕಾದ್ರೆ ಎಲ್ಲರಿಗೆ ಸಹ ಹೇಳಿದ್ದೇನೆ, ಇದು ಇಯರ್ ಎಂಡ್, ಯಾರನ್ನು ಕೂಡ ನೀವು ಜಾಯಿನ್ ಮಾಡಬೇಡಿ. ಅಂಡ್ ನಿಮಗೆ ಬರ್ತದಿಲ್ವ ಅಂತ ಗೊತ್ತಿಲ್ಲ, ಡಿಸೆಂಬರ್ ಮುಗಿಲಿ ಮತ್ತೆ ಜನವರಿ ನಂತರ ಇದ್ರೆ ಜಾಯಿನ್ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳಿದ್ದೇನೆ ಎಲ್ಲರಿಗೆ ಸಹ. ಗೊತ್ತಾಯ್ತಾ? ಅಂಡ್ ನೀವು ಬೇಕಿದ್ರೆ ನಾನು ನನ್ನ ಎಲ್ಲ ಇನ್ವೈಟರ್ದು ನನ್ನ ನಂಬರ್ ಕೊಡ್ತೇನೆ, ನನ್ನ ಅಂಡರಲ್ಲಿ ಯಾರು ಜಾಯಿನ್. ನಾನು ಈ ತರ ಹೇಳಲಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಹೇಳಿ ಮತ್ತೆ ನನಗೆ. ಮೇಡಮ್ ಏನ್ ಗೊತ್ತಾ, ನೀವು ಅಲ್ಲ ಇವನ್ ಮೇಡಮ್, ನನ್ನ ಕ್ವಶನ್ ಗೊತ್ತಾ, ನೀವು ಜಾಯಿನ್ ಮಾಡಿದ್ದೀರಾ ಬಿಟ್ಟು ನಾನು ಅದು ಕೇಳ್ತಾ ಇಲ್ಲ ಮೇಡಮ್, ನನಗೆ ಅದು ಅವಶ್ಯಕತೆ ಇಲ್ಲ. ನಾನು ಕೇಳ್ತಿರೋದು, ನೀವು ಅಡ್ಡಿಯಾರಿಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ದಾಗ ಹಣ ಕೊಟ್ಟಿದ್ಯಾರು? 2 ಲಕ್ಷ ಪೇ ಮಾಡಿದಾರಲ್ಲ, ಅದ್ರಲ್ಲಿ ನಿಮ್ಮ ಹೆಸರು ಬಂತು? ಹಲೋ ಸರ್, ನನ್ನ ಹೆಸರು ಬಂದಿರ್ಬೋದು, ಆದ್ರೆ ಅದು ನಾನು ಆರ್ಡರ್ ಮಾಡಿಲ್ಲ. ನಾನು ಬೇಕಿದ್ರೆ ನಿಮ್ಮ ನಂಬರ್ ಅವ್ರಿಗೆ ಕೊಡ್ತೇನೆ, ಯಾರು ಬುಕ್ ಮಾಡಿದಾರೆ ಅವ್ರ ನಂಬರ್ ಕೊಡಿ, ನಾ ಮಾತಾಡ್ತೇನೆ. ಅಲ್ಲ, ನಾನು ನಿಮ್ಮ ನಂಬರ್ ಅವ್ರಿಗೆ ಕೊಡ್ತೇನೆ. ನನಗೆ ಕೊಡಿ ಮೇಡಮ್, ನನಗೂ ಕೊಡಿ, ಅವ್ರಿಗೆ ಕೊಡಿ, ನನಗೂ ಕೊಡಿ. ಅಲ್ಲ, ನಾನು ಅವರಿಗೆ ಕೊಡ್ತೇನೆ, ಅವ್ರು ಕಾಲ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಮೊನ್ನೆಯಿಂದ ಮಾಡ್ತಾ ಇದ್ದಾರೆ ಎಲ್ಲರಿಗೆ ಸಹ. ಓಕೆ, ಅವರೇ ಬುಕ್ ಮಾಡಿದ ಅಡ್ಡಿಯಾರ್ಗ ಅದು? ಹೌದು. ಓಕೆ, ಅವ್ರ ನಂಬರ್, ಓಕೆ, ನನ್ನ ನಂಬರ್ ಕೊಡಿ, ನಾನು ಕಾಲ್ ಮಾಡಿ. ನಿಮ್ಮ ನಂಬರ್ ನಾನು ಅವರಿಗೆ ಸೆಂಡ್ ಮಾಡ್ತೇನೆ, ಅವ್ರು ಕಾಲ್ ಮಾಡ್ತಾರೆ ಫ್ರೀ ಆದಾಗ. ಅವ್ರು ಅಡ್ಡಿಯಾರ್ ಗಾರ್ಡನ್ ಇರೋದು, ಅವರಲ್ಲಿ ಫ್ರೀ ಆದಾಗ ಕಾಲ್ ಮಾಡ್ತಾರೆ. ಅಡ್ಡಿಯಾರ್ ಗಾರ್ಡನ್ ಇರೋದವರು? ಹೌದೌದು, ಅವ್ರು ಅಲ್ಲಿದೆ ಈವೆಂಟ್ ಮ್ಯಾನೇಜರ್. ಅಚ್ಚಾ, ಅಂದ್ರೆ ಅವ್ರಿಗೆ ಹಣ ಕೊಟ್ಟಿದ್ದು ಯಾರು? ಅವ್ರಿಗೆ ಹಣ ಕೊಟ್ಟಿರೋದು ಕಂಪನಿಯಿಂದ ಸರ್. ಅಂದ್ರೆ ಅವರು RPS ಅಲ್ಲಿ ಜಾಯ್ನ್ ಆಗಿದ್ದಾರಾ? ಹೌದೌದು. ಓಕೆ ಓಕೆ ಓಕೆ. ಅಂದ್ರೆ ಅವರು ಮೊನ್ನೆ ಗ್ರೂಪಲ್ಲಿ 200 ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ಅವರೇನಾ? ಅವರ ಮೇಲೆ ಕಂಪ್ಲೇಂಟ್ ಎಲ್ಲ ಇದಾಗಿರುವಂತದ್ದು. ಅವರ ಮೇಲೆ ಆಗಿದೆಯಾ? ಹೌದೌದು. ಓಕೆ ಓಕೆ.